ನವೆಂಬರ್ 27ರಂದು ಇಂಗ್ಲೆಂಡಿನ ಪ್ರದರ್ಶನ ಕಲೆಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಯಲಾಟ ಯುಕೆ ಹೆಸರಿನಲ್ಲಿ ಇಂಗ್ಲೆಂಡಿನಲ್ಲಿ ಪ್ರಖ್ಯಾತಿಯಲ್ಲಿರುವ ಹವ್ಯಾಸಿ ಕಲಾವಿದರಿಂದ ಯಕ್ಷಗಾನ ಬ್ಯಾಲೆ ಜಟಾಯು ಮೋಕ್ಷ ಪ್ರದರ್ಶನಗೊಂಡಿತು. ಇಲ್ಲಿನ ಮಿಲ್ಟನ್ಸ್ ನಗರದಲ್ಲಿ ನಡೆದ ಈ ಕಾರ್ಯಕ್ರಮ ಬಹಳ ಜನಮನ್ನಣೆ ಪಡೆಯಿತು. ವಿವಿಧ ಸಂಗೀತ, ಕಲಾ, ನಾಟಕ ಸಂಘಗಳ ವೀಕ್ಷಕರು, ವಿಮರ್ಶಕರು ಈ ಪ್ರದರ್ಶನವನ್ನು ಹೊಗಳಿದರು. ಈ ಯಕ್ಷಗಾನ ಪ್ರದರ್ಶನ ಮಾಡಿರುವ ಇಂಗ್ಲೆಂಡಿನ ಬಯಲಾಟ ಯುಕೆ ಯಕ್ಷಗಾನ ತಂಡ ನಮ್ಮ ಬೈಂದೂರು ಮೂಲದ, ಪ್ರಸ್ತುತ ಇಂಗ್ಲೆಂಡಿನ ಡೊಂಕಾಸ್ಟರ್ ನಗರದಲ್ಲಿ ವೈದ್ಯರಾಗಿರುವ ಡಾಕ್ಟರ್ ಗುರುಪ್ರಸಾದ್ ಅವರು ಪ್ರಾರಂಭಿಸಿ ನಡೆಸಿಕೊಂಡು ಬರುತ್ತಿರುವ ಹವ್ಯಾಸಿ ಯಕ್ಷಗಾನ ತಂಡ ಇಂಗ್ಲೆಂಡ್ಗೂ ಯುರೋಪ್ನಲ್ಲೂ ಯಕ್ಷಗಾನ ಪ್ರದರ್ಶನ ಹಾಗೂ ಇಲ್ಲಿನ ಜನರಿಗೆ ಸುಂದರ ಶ್ರೀಮಂತ ಕಲೆಯ ಸವಿಯುಣಿಸುವುದಷ್ಟೇ ಅವರ ಉದ್ದೇಶ. ಸ್ವಂತ ಪ್ರಚಾರಕ್ಕಾಗಲಿ ಅಥವಾ ಯಾವುದೇ ಉತ್ಪತ್ತಿಯ ಆಸೆಯಿಂದ ಪ್ರಾರಂಭವಾದ ಸಂಸ್ಥೆ ಅಲ್ಲ. ಈ ಬಯಲಾಟ ಯುಕೆ, ಇಂಗ್ಲೆಂಡ್ನಲ್ಲಿ ಹಲವೆಡೆ ಯಕ್ಷಗಾನವನ್ನು ಪ್ರದರ್ಶಿಸಿರುವ ಹಾಗೂ ಅಂತಾರಾಷ್ಟ್ರೀಯ ಕಲಾ ಸಮ್ಮೇಳನಗಳಲ್ಲಿ ನಮ್ಮ ಕರ್ನಾಟಕ ಕಲೆಯನ್ನು ಮೊದಲ ಬಾರಿಗೆ ತೋರಿಸಿರುವ ಹೆಮ್ಮೆ ಡಾಕ್ಟರ್ ಗುರುಪ್ರಸಾದ್ ಅವರಿಗೆ ಸಲ್ಲುತ್ತದೆ.